ಇಲ್ವಾ? ಏನಾಯ್ತು ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಕೇಶವ್ ಮಾತಾಜಿ, ಏನಾಯ್ತು? ಅವರ ಮನೆ ವಾಯ್ಸ್ ತುಂಬಾ ಲೋ ಇದೆ ಮಾತಾಜಿ, ಕೇಳಿಸೋದಿಲ್ಲ. ಹೌದಾ? ಓಕೆ, ಅವರಿಗಾಗಿ ಎಲ್ಲರೂ ಒಂದು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಅಷ್ಟೊತ್ತಿಗೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ ಸರಿ ಇರ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ 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 ಹರೇ ಹರೇ. ಏನಾಯ್ತು ಮಾತಾಜಿ? ಮಾತಾಜಿಗೆ ಹರೇ ಕೃಷ್ಣ ಮಾತಾಜಿ. ಏನು ಕೇಳಿಸ್ತಾನೆ ಇಲ್ಲ ಮಾತಾಜಿ. ಏನಾಯ್ತು ಮಾತಾಜಿ? ಹರೇ ಕೃಷ್ಣ ಮಾತಾಜಿಗೆ ಏನಾಯ್ತು? ಗೊತ್ತಿಲ್ಲ ಮಾತಾಜಿ ನನ್ಗೆ. ಅಲ್ಲ, ಏನೋ ಸೌಂಡ್ ಬರ್ತಾ ಇತ್ತು ಅದಕ್ಕೆ. ಸೌಂಡ್ ಬರ್ತದೆ, ನೋವು ಅನ್ಭವಿಸ್ತಾ ಇರೋದು, ನೋವು ಅನ್ಭವಿಸ್ತಾ ಇರೋ ಸೌಂಡ್ ಯಾರು? ಬಂತು ಅಷ್ಟೇ. ಲಕ್ಷ್ಮೀ ಕೇಶವ್ ಮಾತಾಜಿನಾ? ಹೌದು ಮಾತಾಜಿ. ಯಾರು ಮಾತಾಜಿ ವಾಯ್ಸ್ ಕೇಳ್ತಾ ಇಲ್ಲ. ಪದ್ಮಾ ಮಾತಾಜಿ, ನೀವ್ ಎಲ್ಲಿ ಇರೋದು? ನಾವು ನೆಲಮಂಗಲ ಮಾತಾಜಿ. ಮಾತಾಜಿ ಹಾ, ಹರೇ ಕೃಷ್ಣ. ನೆಲಮಂಗಲನಾ? ನೆಲಮಂಗಲ ಮಾತಾಜಿ. ಬೆಂಗಳೂರು ಎಲ್ಲಿ? ಮಾತಾಜಿ. ಸರಿ ಸರಿ. ರಾಜಾಜಿನಗರ್. ಅಲ್ಲಿ ಆಯ್ತಾ ರಥೋತ್ಸವ ಆಯ್ತಾ? ನನ್ ಕಾಲ ಆಗಲ್ಲ, ಮತ್ತೆ ಜಾಸ್ತಿ ನಡಿಯಕ್ ಆಗಲ್ಲ. ಹೌದಾ? ಅಲ್ಲ, ಈ ಶೇಷಾದ್ರಿಪುರಂ ನಾಳೆ ಶೇಷಾದ್ರಿಪುರಂನಲ್ಲಿ. ಹೌದಾ? ಬರ್ತೀರಾ ನೀವು? ನೋಡ್ಬೇಕು ಮಾತಾಜಿ. ನೆನ್ನೆ ನಮ್ಮಲ್ಲಿ ಆಯ್ತು, ಇಲ್ಲಿ ಎಲ್ಲಿ? ನೆಲಮಂಗಲದಲ್ಲಿ ಆಯ್ತು ನೆನ್ನೆ. ಆಯ್ತಾ? ಹೋಗಿದ್ರಾ? ನೆನ್ನೆ ಇರ್ಬೇಕಲ್ಲ ಪೂರ್ತಿ. ಚೆನ್ನಾಗಾಯ್ತು ಮಾತಾಜಿ ನೆನ್ನೆ. ಶೇಷಾದ್ರಿಪುರಂ ನಾಳೆನಾ? ನಾಳೆ. ಕೇಳಿಸ್ತದೆ ಮಾತಾಜಿ, ಹೇಳಿ. ಓಕೆ, ಸ್ಕ್ರೀನ್ ಶೇರ್ ಮಾಡ್ತೇನೆ. ಏನಾಯ್ತು ಮಾತಾಜಿ ಲಕ್ಷ್ಮೀ ಕೇಶವ್ ಮಾತಾಜಿಗೆ? ಗೊತ್ತಿಲ್ಲ, ನೋವಂತೆ, ಮೈ ಕೈ ಎಲ್ಲ ನೋವು ಅಂತ ಹೇಳಿ. ತುಂಬಾ ನರಳ್ತಾ ಇದ್ರಲ್ಲ ಅದಕ್ಕೆ. ಅದೇ. ರಥಯಾತ್ರೆ ಚೆನ್ನಾಗಾಯ್ತಾ ಮಾತಾಜಿ? ಚೆನ್ನಾಗಿ ಆಯ್ತು. ಇಲ್ಲೂ ಚೆನ್ನಾಗಾಯ್ತು ಮಾತಾಜಿ. ಅದು ಭಗವಂತ ರಥದ ಮೇಲೆ ಕೂತ್ಕೊಂಡ ತಕ್ಷಣ ಸುಡೋ ಮಳೆ ಬಂದ್ಬಿಡ್ತು. ತಕ್ಷಣ ಹಂಗೆ ಕ್ಲಿಯರ್ ಆಗೋಯ್ತು. ಪ್ರವೀಣ ಮಾತಾಜಿ, ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಕೊಡ್ತೇನೆ, ಇದರಲ್ಲಿ ಶೇರ್ ಆಗುದಿಲ್ಲ. ಹರೇ ಕೃಷ್ಣ. ಇಲ್ಲವಾ? ಬೇರೆ ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ಇದ್ದಾರೆ. ಶೇರ್ ಮಾಡ್ಲಿಕ್ಕೆ ಕೊಡ್ತೇನೆ. ಏನು ಇದು ಹೋಗುದೇ ಇಲ್ಲ ಮಾತಾಜಿ. ಓಕೆ ಮಾತಾಜಿ. ಮೊಬೈಲ್ ಅಲ್ಲಿ ಆಗುದೇ ಇಲ್ಲ ಸ್ಕ್ರೀನ್. ಅದೇನೋ ಹೊಸತು ಟೆಕ್ನಿಕಲ್ ಗೊತ್ತಿಲ್ಲ ನಂಗೆ. ಕವಿನಾ, ಒಂದ್ ನಿಮಿಷ ಮಾತಾಜಿ, ನಾನು ಬೇರೊಂದು ಅಲ್ಲಿ ಜಾಯಿನ್ ಆಗ್ತೀನಿ, ಅದಕ್ಕೆ ಕ್ಲೋಸ್ ಮಾಡಿ. ಓಕೆ, ಅದು ಹ್ಯಾಂಡ್ ರೈಸ್ ಮಾಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಅಷ್ಟ ತನಕ ಏನಾದ್ರು ಕೀರ್ತನೆ ಆದ್ರೂ ಮಾಡ್ಬೋದಿತ್ತಲ್ವಾ? ಏನ್ ಮಾಡ್ತೀರಿ? ಯಾರಾದ್ರೂ ಮಾಡಿದವ್ರು ಇದ್ರ್ಯಾ ಕೀರ್ತನೆ? ನೋಡಿ ಮಾತಾಜಿ, ಹ್ಯಾಂಡ್ ರೈಸ್ ಮಾಡಿದ್ರೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಭಜನೆ ಮಾಡು ಮಾತಾಜಿ, ಮಾಡಿ ಕೀರ್ತನೆ. ರಾಜಮನೆ ರಾಧೆ ಗೋವಿಂದ, ರಾಜ
भजमने राधे गोविंद भजमने राधे 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 श्री राधे गोविंद भजमने श्याम गोविंद भजमने श्याम गोविंद भजमने श्याम 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 श्री श्याम गोविंद जय जय राधे जय जय श्याम ಮಾತಾಜಿ ಕೋಗೋಸ್ಟ್ ಮಾಡಿ ಮಾತಾಜಿ. ಮಾಡ್ತಾ जय ಇದ್ದೇನೆ जय ಅಂತ श्री वृंदावन धाम जय जय श्याम जय जय राम जय जय राधे जय जय श्री वृंदावन धाम भजो निताय गौर राधे श्याम जपो निताय जपो हरे कृष्ण हरे राम कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव जय निताय गौरा हरि बोल ನಿತಾಯ್ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ, ಪುಟಾಣಿ ಚೆನ್ನಾಗಿ ಹಾಡಿದ್ರಿ. ಮಾತಾಜಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ವೈಷ್ಣವಿ ಮಾತಾಜಿ ಸ್ಕೂಲ್ ಇಲ್ವಪ್ಪ ಇನ್ನು? ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು ಎಲ್ಲರಿಗೂ. ಎಲ್ಲರಿಗೂ ಸ್ಕೂಲ್ ಹೋಗಿಲ್ಲ, ಇನ್ನು ಹೊರಟಿಲ್ಲ? 9ವರೆಗೆ ಮಾತಾಜಿ. 9ವರೆಗೆ ಮಾತಾಜಿ ನಾನು ಹೋಗಿರೋದು. ಸರಿ ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಯಾವ ಶ್ಲೋಕ ಮಾತಾಜಿ? 36 ಎಲ್ಲ 36 ಬಂದಿದೆ ನೋಡಿ. ಬಂದಿದೆ ಅಲ್ಲ ಮಾತಾಜಿ? ಹೌದು ಬಂದಿದೆ ಮಾತಾಜಿ. ಹರೇ ಕೃಷ್ಣ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರು ಯಜ್ಞಾಭುಜಾಮದೀಶ್ವರಂ ಸ್ವಧರ್ಮ ಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷುಣಿತಲೆ ದೃಢಾವ್ರತಾಃ ಅಹೋ ಮಮಾಮಿ ವಿದ್ಯಾರಂತ್ಯನುಗ್ರಹಂ ಅಹೋ ಮಾಮಿ ಹರಿಂ ಗುರುಂ ಯಜ್ಞಭುಜಾಮದೀಶ್ವರಂ ಹರಿಂ ಗುರುಂ ಯಜ್ಞಭುಜಾಮಧೀಶ್ವರಂ ಸ್ವಧರ್ಮ ಯೋಗೇನ ಯಜಂತಿ ಮಾಮಕ ಸ್ವಧರ್ಮಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷುಣಿತಲೆ ದೃಢಾವ್ರತಾಃ ನಿರಂತರಂ ಶೋಣಿತಲೆ ದೃಢವ್ರತಾಃ. ಯಾರು ಓದುವವರು ಓದಿ ಶ್ಲೋಕ. ಶ್ಲೋಕ 36. ಅಹೋ ಮಾಮಿ ವಿತರಂತ್ಯ ಅನುಗ್ರಹಂ ಹರಿಂ ಗುರುಂ ಯಜ್ಞ ಭುಜಂ ಆದೀಶ್ವರಂ ಸ್ವಧರ್ಮ ಯೋಗೇನ ಯಜಂತಿ ಮಾಮಕ ನಿರಂತರಂ ಶೋಣಿತಲೆ ದೃಢವ್ರತಃ. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಬೇಡ. ಮಾತಾಜಿ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿ ಗುರುಂ ಯಜ್ಞಭುಜಾಮಧೀಶ್ವರಂ ಸ್ವಧರ್ಮಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷೋಣಿತಲೆ ದೃಢವ್ರತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞಭುಜಾದೀಶ್ವರಂ ಸ್ವಧರ್ಮ ಯೋಗೇನ ಯಜಂತಿ ಮಾಮಕ ನಿರಂತರಂ ಶೋಣಿತಲೆ ದೃಢವ್ರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞಭುಜಾಮಧೀಶ್ವರಂ ಸ್ವಧರ್ಮ ಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷೋಣಿತಲೆ ದೃಢವ್ರತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞಭುಜಾಮಧೀಶ್ವರಂ ಸ್ವಧರ್ಮಯೋಗೇನ ಯಜಂತಿ ಮಾಮಕ ನಿರಂತರಂ ಕ್ಷೋಣಿತಲೆ ದೃಢವ್ರತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ.
अहो ममामि वितरन्ते अनुग्रहं हरि गुरो यज्ञभूषामधीश्वरं स्वधर्मो योगेन जयन्ति मामका निरन्तरं क्षोणतले रूढरुताः हरे कृष्ण माता जी। हाँ, अहो ಹೇಳಿ. ममामि विरतन्त्यानुग्रहं हरिं गुरुं यज्ञभुजामधीश्वरं स्वधर्मयोगेन यजन्ति मामका निरन्तरं क्षोणितले दृढव्रताः। हरे कृष्ण माता जी। ಹರೇ ಕೃಷ್ಣ. ಆಯ್ತಾ? ಹರೇ ಕೃಷ್ಣ. ಅಹೋ ಓ ಅಹೋ ಓ ಮಮ ನನಗೆ, ಮಮ್ಮ ನನಗೆ, ಅಮಿ ಎಲ್ಲರೂ, ಅಮಿ ಎಲ್ಲರೂ, ವಿತರಂತಿ ನೀಡುತ್ತಾರೆ, ವಿತರಂತಿ ನೀಡುತ್ತಾರೆ, ಅನುಗ್ರಹಂ ಅನುಗ್ರಹವನ್ನು, ಅನುಗ್ರಹಂ ಅನುಗ್ರಹವನ್ನು, ಹರಿಂ ದೇವೋತ್ತಮ ಹರಿಂ ದೇವೋತ್ತಮ ಪರಮ ಪುರುಷನು, ಪುರುಷನನ್ನು, ದೇವೋತ್ತಮ ಪರಮ ಪುರುಷನನ್ನು, ಗುರುಂ ಸರ್ವೋತ್ತಮ ಆಧ್ಯಾತ್ಮಿಕ ಗುರುವಾದ, ಗುರುಂ ಸರ್ವೋತ್ತಮ ಆಧ್ಯಾತ್ಮಿಕ ಗುರುವಾದ, ಯಜ್ಞ ಭುಜಂ ಯಜ್ಞ ಭಾಗದಲ್ಲಿನ ಹವಿಸ್ಸುಗಳನ್ನು ಸ್ವೀಕರಿಸುವ ದೇವತೆಗಳಿಗೆ, ಯಜ್ಞಭುಜಾಂ ಭಾಗದಲ್ಲಿರುವ ಹವಿಸ್ಸುಗಳನ್ನು ಸ್ವೀಕರಿಸುವ ದೇವತೆಗಳಿಗೆ, ಅಧೀಶ್ವರಂ ಪರಮ ಪ್ರಭುವಾದ, ಪರಮ ಪ್ರಭುವಾದ, ಸ್ವಧರ್ಮ ಸ್ವಧರ್ಮ ಸ್ವವೃತ್ತಿ, ಯೋಗೇನ ಶಕ್ತಿಯಿಂದ, ಯೋಗೇನ ಶಕ್ತಿಯಿಂದ, ಯಜಂತಿ ಸೇವಿಸುತ್ತಾರೆ, ಯಜಂತಿ ಸೇವಿಸುತ್ತಾರೆ, ಮಾಮಕಾಹ ನನ್ನವರು, ಮಾಮಕಾಹ ನನ್ನವರು, ನಿರಂತರಂ ಸದಾಕಾಲ, ನಿರಂತರಂ ಸದಾಕಾಲ, ಶೋಣಿತಳೆ ಈ ಭೂತಳದಲ್ಲಿ, ಕ್ಷೋಣಿತಲೆ ಈ ಭೂತಳದಲ್ಲಿ, ದೃಢವೃತಾಹ ದೃಢ ನಿಶ್ಚಯವುಳ್ಳ, ದೃಢವೃತಾಹ ದೃಢ ನಿಶ್ಚಯವುಳ್ಳ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ದೇವೋತ್ತಮ ಪರಮ ಪುರುಷನೇ ಎಲ್ಲಾ ಯಜ್ಞಗಳ ಯಜಮಾನನು, ಯಾಗ ಫಲಗಳನ್ನು ಸವಿಯ ಭೋಕ್ತಾರು ಆಗಿದ್ದಾನೆ. ಅವನೇ ಪರಮೋನ್ನತ ಗುರು. ಆದ್ದರಿಂದ ನನ್ನೊಂದಿಗೆ ಸಂಬಂಧವಿರಿಸಿಕೊಂಡಿರುವ ಈ ಭೂಮಂಡಲದ ನನ್ನ ಪ್ರೀತಿಯ ಪ್ರಜೆಗಳೇ, ನೀವು ಎಲ್ಲರೂ ನಿಮ್ಮ ನಿಮ್ಮ ವೃತ್ತಿ ಧರ್ಮಗಳಿಂದ ಅವನನ್ನು ಪೂಜಿಸುವುದರ ಮೂಲಕ ನನ್ನ ಮೇಲೆ ಕೃಪೆಯನ್ನು ತೋರಿಸುತ್ತಿದ್ದೀರಿ. ಆದ್ದರಿಂದ ಓ ನನ್ನ ಪ್ರಜೆಗಳೇ, ನಿಮಗೆ ನಾನು ಅಭಾರಿಯಾಗಿದ್ದೇನೆ. ಹರೇ ಕೃಷ್ಣ. ನೆಕ್ಸ್ಟ್ ನನ್ನಿಂದ ರಿಪೀಟ್ ಮಾಡಿ. ದೇವೋತ್ತಮ ಪರಮ ಪುರುಷನೇ, ದೇವೋತ್ತಮ ಪರಮ ಪುರುಷನೇ, ಎಲ್ಲಾ ಯಜ್ಞಗಳ ಯಜಮಾನನು, ಎಲ್ಲ ಯಾಗ ಫಲಗಳನ್ನು ಸವಿಯುವ ಭೋಕ್ತಾರವೂ ಆಗಿದ್ದಾನೆ. ಅವನೇ ಪರಮೋನ್ನತ ಗುರು. ಆದ್ದರಿಂದ ನನ್ನೊಂದಿಗೆ ಸಂಬಂಧವಿರಿಸಿಕೊಂಡಿರುವ ಈ ಭೂಮಂಡಲದ ನನ್ನ ಪ್ರೀತಿಯ ಪ್ರಜೆಗಳೇ, ನೀವು ಎಲ್ಲರೂ ನಿಮ್ಮ ನಿಮ್ಮ ವೃತ್ತಿ ಧರ್ಮಗಳಿಂದ ಅವನನ್ನು ಪೂಜಿಸುವುದರ ಮೂಲಕ ನನ್ನ ಕೃಪೆಯನ್ನು ತೋರಿಸುತ್ತಿದ್ದೀರಿ.
ಆದ್ದರಿಂದ ಓ ನನ್ನ ಪ್ರಜೆಗಳೇ, ಆದ್ದರಿಂದ ಓ ನನ್ನ ಪ್ರಜೆಗಳೇ, ನಿಮಗೆ ನಾನು ಅಭಾರಿಯಾಗಿದ್ದೇನೆ. ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಹರೇ ಕೃಷ್ಣ. ಇದು ಓದ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು ಈ ಸ್ಕ್ರೀನ್ ಅಲ್ಲಿ. ಸೊ ಎಣ್ಣಿಂದ ನಾನೇ ಸ್ಟಾರ್ಟ್ ಮಾಡ್ತೇನೆ ಓದ್ಲಿಕ್ಕೆ. ಓಕೆನಾ? ಇಲ್ಲ ಕರೆಕ್ಟ್ ಆಗಿದೆ ಸ್ಕ್ರೀನ್ ಮಾತಾಜಿ. ಕರೆಕ್ಟ್ ಕಾಣ್ತದಾ? ಇಲ್ಲ ಮಾತಾಜಿ, ಲಾಸ್ಟ್ ಎಂಡಿಂಗ್ ಲಾಸ್ಟ್ ಕಾಣಿಸ್ತಾ ಇಲ್ಲ ಮಾತಾಜಿ. ಲಾಸ್ಟ್ ಎಂಡಿಂಗ್ ಇಲ್ಲ, ಕಾಣಿಸುತ್ತಿಲ್ಲ. ಓಕೆ, ನಾನು ಓದ್ತೇನೆ ಸ್ಕ್ರೀನ್. ಅದು ಅನುವಾದ ನಿಮ್ಗೆ ಒಂದು ಕಾಣಿಸುತ್ತೆ ಅಷ್ಟೇ. ಋತು ಮಹಾರಾಜನು ತಾನು ಪ್ರಜೆಗಳಿಗೆ ಭಕ್ತಿ ಸೇವಾ ನಿರತರಾಗುವಂತೆ ಮಾಡಿದ ಉಪದೇಶವನ್ನು ಈಗ 2 ವಿಧವಾಗಿ ಮುಕ್ತಾಯಗೊಳಿಸಿ ಹೇಳ್ತಾನೆ. ಅನಾನುಭವಿಗಳು ತಮ್ಮ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಜೀವನದ ವರ್ಗದ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕೆಂದು ಮತ್ತೆ ಮತ್ತೆ ಬೋಧಿಸುತ್ತಾನೆ. ಈಗಾಗಲೇ ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರನ್ನು ವಿಶೇಷವಾಗಿ ವಂದಿಸುತ್ತಾನೆ. ಭಗವಂತನೇ ಎಲ್ಲ ಯಜ್ಞಾಚರಣೆಗಳ ಭೋಕ್ತ. ಅವನೇ ಅಂತರ್ಯಾಮಿಯಾಗಿ ಪರಮ ಗುರುವೂ ಆಗಿದ್ದಾನೆ. ಇಲ್ಲಿ ಗುರು ಎಂಬ ಪದದ ವಿಶೇಷ ಉಲ್ಲೇಖವಿದೆ. ಪರಮ ಪುರುಷನೇ ಚೈತ್ಯ ಗುರು ಎಂದು ಇದು ಸೂಚಿಸುತ್ತದೆ. ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ತನಗೆ ಶರಣಾಗುವಂತೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುವಂತೆ ಜೀವಾತ್ಮನನ್ನು ಪ್ರೇರೇಪಿಸುತ್ತಿರುತ್ತಾನೆ. ಆದ್ದರಿಂದ ಅವನೇ ಮೊದಲ ಆಧ್ಯಾತ್ಮಿಕ ಗುರು. ಬದ್ಧಾತ್ಮನಿಗೆ 2 ದೃಷ್ಟಿಗಳಿಂದಲೂ ಸಹಾಯ ಮಾಡುವ ಸಲುವಾಗಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಅವನು ಗುರುವಾಗಿ ಪ್ರಕಟವಾಗುತ್ತಾನೆ. ಆದ್ದರಿಂದಲೇ ಇಲ್ಲಿ ಅವನನ್ನು ಗುರು ಎಂಬ ಮಾತಿನಿಂದ ಉಲ್ಲೇಖಿಸಿದೆ. ಋತು ಮಹಾರಾಜನ ಕಾಲದಲ್ಲಿ ಭೂಮಂಡಲದ ಎಲ್ಲಾ ಜನರು ಅವನ ಪ್ರಜೆಗಳಾಗಿದ್ರು ಎಂದು ತೋರುತ್ತದೆ. ಅವರಲ್ಲಿ ಅನೇಕರು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದರು. ಆದ್ದರಿಂದ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದು ಅದರಿಂದ ತನ್ನ ಮೇಲೆ ಕೃಪೆ ತೋರಿಸುತ್ತಿದ್ದುದಕ್ಕಾಗಿ ಅವರನ್ನು ಅತ್ಯಂತ ವಿನಯದಿಂದ ಮಹಾರಾಜನು ವಂದಿಸಿದನು. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ಯಾವ ರಾಜ್ಯದಲ್ಲಿ ರಾಜನು ಪ್ರಜೆಗಳ ಭಗವಂತನ ಆ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆಯೋ ಅಲ್ಲಿ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಪರಸ್ಪರ ಲಾಭವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಭಗವಂತ ದೇವೋತ್ತಮ ಪರಮಪುರುಷ, ಅವನು ಎಲ್ಲಾ ಯಜ್ಞದ ಯಜಮಾನ ಕೂಡ ಅವನೇ ಆಗಿದ್ದಾನೆ. ಎಲ್ಲಾ ಆ ಯಾಗಗಳನ್ನು, ಯೋಗ ಫಲಗಳನ್ನು, ಅದನ್ನೆಲ್ಲ ಸ್ವೀಕರಿಸುವಂತಹ ಅಥವಾ ಸವಿಯುವಂತಹ ಭೋಕ್ತಾರ ಕೂಡ ಭಗವಂತನೇ. ಅವನೇ ಎಲ್ಲರ ಗುರು, ಪರಮೋನ್ನತ ಗುರು ಅವನೇ. ಆದ್ದರಿಂದ ಇಲ್ಲಿ ಅವನೊಂದಿಗೆ ನಾವು ಸಂಬಂಧವಿರಿಸಿಕೊಂಡಿರುವ ಈ ಭೂಮಂಡಲದಲ್ಲಿ ಇರುವಂತಹ ಅವನ ಪ್ರೀತಿಯ ಪ್ರಜೆಗಳು. ಆದ್ದರಿಂದ ನಾವು ಎಲ್ಲರೂ ಕೂಡ ನಮ್ಮ ವೃತ್ತಿ ಧರ್ಮಗಳಿಂದ ಅವನನ್ನು ಪೂಜಿಸುವುದರ ಮೂಲಕ ಭಗವಂತನ ಆ ಕೃಪೆಯನ್ನು, ಭಗವಂತನ ಮೇಲೆ ನಾವು ಕೃಪೆಯನ್ನು ತೋರಿಸ್ತಾ ಇದ್ದೇವೆ. ಆದ್ದರಿಂದ ಓ ನನ್ನ ಪ್ರಜೆಗಳೇ, ನಿನಗೆ ನಾನು ಅಭಾರಿಯಾಗಿದ್ದೇನೆ, ನಿಮಗೆ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪೃಥು ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪೃಥು ಮಹಾರಾಜ ಅವನ ಪ್ರಜೆಗಳಿಗೆ ಭಕ್ತಿ ಸೇವೆ ನಿರಂತರವಾಗುತ್ತೆ, ಭಕ್ತಿ ಸೇವೆಯಲ್ಲಿ ಮುಳುಗಿರುವಂತೆ ಅವನು ಮಾಡಿದಂತಹ ಉಪದೇಶವನ್ನು 2 ವಿಧಗಳಲ್ಲಿ ಮುಕ್ತಾಯಗೊಳಿಸಿ ಆ ಪೃಥು ಮಹಾರಾಜ ಹೇಳ್ತಾನೆ. ಅನಾನುಭವಿಗಳು ತಮ್ಮ ಸಾಮಾಜಿಕ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ಇರ್ತಾರೆ. ಆ ವರ್ಗದಲ್ಲಿ ಅವರ ಶಕ್ತಿಗೆ ಸಾಮರ್ಥ್ಯವಾಗಿ ಅನುಸಾರವಾಗಿ ಅವರು ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿ ಇಲ್ಲಿ ಪೃಥು ಮಹಾರಾಜ ಹೇಳ್ತಾನೆ. ಅನಾನುಭವಿಗಳಿಗೆ ಕೂಡ ಮತ್ತೆ ಈಗ ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ಕೂಡ, ಅವರಿಗೂ ಕೂಡ ನಾನು ವಿಶೇಷವಾಗಿ ವಂದಿಸ್ತೇನೆ. ಎಲ್ಲಾ ಜನರಿಗೆ, ಅನಾನುಭವಿಗಳಿಗೂ ಭಕ್ತಿ ಸೇವೆಯಲ್ಲಿ ನಿರತರಾದವರಿಗೂ ಕೂಡ ನಾನು ವಂದಿಸ್ತೇನೆ. ಭಕ್ತಿ ಸೇವೆಯಲ್ಲಿ ನಿರತರ ಯಾರು ಇಲ್ಲವೋ ಅವರಿಗೆ ನಾನು ಬೋಧಿಸ್ತೇನೆ. ಅವನು ಮತ್ತೆ ಮತ್ತೆ ಬೋಧಿಸ್ತಾ ಇರ್ತಾನೆ.
ಈಗ ಎಲ್ಲಾ ಯಜ್ಞ ಆಚರಣೆಗಳಲ್ಲಿ ಭಗವಂತನೇ ದೇವೋತ್ತಮ ಪರಮ ಪುರುಷನೇ ಭೋಗ್ತಾರ. ಅವನೇ ಅಂತರ್ಯಾಮಿಯಾಗಿ ಪರಮ ಗುರು ಕೂಡ ಆಗಿದ್ದಾನೆ. ಇಲ್ಲಿ ಗುರು ಎಂಬ ಪದದ ವಿಶೇಷ ಉಲ್ಲೇಖ ಇದೆ. ಪರಮ ಪುರುಷ ಅವನು ಚೈತ್ರ ಗುರು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ದೇವೋತ್ತಮ ಪರಮ ಪುರುಷನಾಗಿ ಅವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಕೂಡ ಇದ್ದಾನೆ. ಅವನಿಗೆ ನಾವು ಶರಣಾಗುವಂತೆ ಆ ರೀತಿ ಭಕ್ತಿ ಸೇವೆಯಲ್ಲಿ ನಿರತರಾಗ್ಬೇಕು ಅಂತ ಹೇಳಿ ಜೀವಾತ್ಮವನ್ನು ಅವನು ಪ್ರೇರೇಪಿಸುತ್ತಾನೆ. ಕೇಳಿದ ಮಕ್ಕಳು ಅವನಿಗೆ ಶರಣಾಗತರಾಗ್ತಾರೆ. ಕೇಳದ ಮಕ್ಕಳು ಇನ್ನೂ ಕೂಡ ಶರಣಾಗತಿಗೆ ಬರುವುದಿಲ್ಲ. ಆದ್ರೆ ಅವರನ್ನು ಪ್ರೇರೇಪಣೆ ಮಾಡ್ತಾನೆ ಭಗವಂತ, ಒಳಗಿಂದ ಹೇಳ್ತಾನೆ ಬಾ ಬಾ ಅಂತೇಳಿ. ಆದ್ರಿಂದ ಮೊದಲ ಆಧ್ಯಾತ್ಮಿಕ ಗುರು ಯಾರು? ಭಗವಂತ, ದೇವೋತ್ತಮ ಪರಮ ಪುರುಷನೇ. ಅವನು ಇಲ್ಲಿ ಬದ್ಧಾತ್ಮನಿಗೆ ಎರಡು ದೃಷ್ಟಿಗಳಿಂದಲೂ ಕೂಡ ಅವನು ಸಹಾಯ ಮಾಡ್ತಾನೆ. ಅದರ ಸಲುವಾಗಿ ಅವನ ಅಂತರಂಗದಲ್ಲಿ ಕೂಡ ಇರ್ತಾನೆ, ಬಹಿರಂಗದಲ್ಲಿ ಕೂಡ ಅವನು ಗುರುವಾಗಿಯೇ ಪ್ರಕಟವಾಗ್ತಾನೆ. ಆದ್ರಿಂದ ಇಲ್ಲಿ ಭಗವಂತನನ್ನು ನಾವು ಗುರು ಅಂತ ಹೇಳಿ ಆ ಮಾತಿನಿಂದ ಇಲ್ಲಿ ಉಲ್ಲೇಖಿಸಿದ್ದಾರೆ. ಅಂತರಂಗದಲ್ಲಿಯೂ ಕೂಡ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ, ಹೊರಗೂ ಕೂಡ ಇದ್ದಾನೆ ಭಗವಂತ. ಋತು ಮಹಾರಾಜನ ಕಾಲದಲ್ಲಿ ಭೂಮಂಡಲದಲ್ಲಿ ಎಲ್ಲಾ ಜನರು ಅವನ ಪ್ರಜೆಗಳಾಗಿದ್ರು ಅಂತ ಕಾಣ್ತದೆ. ಎಲ್ಲಾ ಪ್ರಜೆಗಳು, ಭೂಮಂಡಲದಲ್ಲಿರುವ ಎಲ್ಲಾ ಜನರು ಕೂಡ ಪೃಥು ಮಹಾರಾಜನ ಪ್ರಜೆಗಳು. ಅಲ್ಲಿ ಅನೇಕರು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ರು. ರಾಮರಾಜ್ಯವೇ ಆಗಿದ್ದಾಗ. ಆದ್ದರಿಂದ ಇಲ್ಲಿ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದು, ಆದ್ದರಿಂದ ತನ್ನ ಮೇಲೆ ಕೃಪೆ ತೋರಿಸುತ್ತಿದ್ದಕ್ಕಾಗಿ, ಭಗವಂತನ ಮೇಲೆ ಕೃಪೆ ತೋರಿಸಿದ್ದಕ್ಕಾಗಿ ಅವರನ್ನು ಅತ್ಯಂತ ವಿನಯದಿಂದ ಮಹಾರಾಜ ವಂದನೆಯನ್ನು ಸಲ್ಲಿಸ್ತಾನೆ ಎಲ್ಲರಿಗೂ ಕೂಡ. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ಯಾವ ರಾಜ್ಯದಲ್ಲಿ ರಾಜನು ಪ್ರಜೆಗಳು ಭಗವಂತನ ಆ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆಯೋ ಅಲ್ಲಿ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಅವರ ಪರಸ್ಪರ ಲಾಭವನ್ನು ಅವರು ಪಡೀತಾರೆ. ನಾವು ಹಾಗೆ ಮಾಡೋಣವಾ? ಹೆಚ್ಚು ಕಡಿಮೆ ಎಲ್ಲರೂ ಕೂಡ ನಾವು ಭಕ್ತಿಯಲ್ಲಿ ಇದ್ದವರು ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಿಕೊಂಡು ಎಲ್ಲದರಲ್ಲಿ ಕೂಡ ನಾವು ಪರಸ್ಪರ ಈ ಭಕ್ತಿಯ ಲಾಭವನ್ನು ಪಡಿಬೇಕು ಅಲ್ಲವಾ? ಭಕ್ತರ ಸಂಘದಲ್ಲಿ ಇರ್ಬೇಕು ನಾವು ಯಾವಾಗ್ಲೂ. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಮಗೆ ಕೀರ್ತನೆ, ಸಂಕೀರ್ತನೆ ಇದನ್ನೆಲ್ಲ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಇದೆ. ಎಲ್ಲರೂ ಕೂಡ ಭಗವಂತನ ಆ ದೇವಾಲಯಕ್ಕೆ ಹೋಗಿ ಏನಾದ್ರೂ ಸೇವೆಯನ್ನು ಮಾಡಲಿಕ್ಕೆ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಬಿಡ್ಬೇಡಿ, ಮಾಡಿ. ಹರೇ ಇನ್ನೇನಾದ್ರೂ ಇದ್ರೆ ಹೇಳಿ. ರಾಧೆ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತೀರಿ ರತ್ನ ಮಾತಾಜಿ? ಏನಿಲ್ಲ ಮಾತಾಜಿ. ಹರೇ ಕೃಷ್ಣ. ಶಾಂತಿ ರೂಪಿಣಿ ಮಾತಾಜಿ ಎಲ್ಲಿದ್ದಾರೆ? ಇದ್ದಾರಲ್ಲ ಅವರು. ಇದ್ದೇನೆ ಮಾತಾಜಿ. ಭಗವಂತ ಒಳಗಿನಿಂದ ಇದ್ದಾನೆ ಚೈತ್ಯ ಗುರುವಾಗಿ. ಅದೇ ತರ ಹೊರಗಿನಿಂದ ಕೂಡ ನಮ್ಗೆ ಏನ್ ಅಂದ್ರೆ ಶಾಸ್ತ್ರ ಮತ್ತೆ ಗುರು ಈ ಸಾಧುಗಳ ಮುಖಾಂತರ ನಮ್ಗೆ ಜ್ಞಾನವನ್ನು ಕೊಡ್ತಾನೆ. ಅವನಿಗೆ ನಾವು ಶರಣಾದ್ರೆ, ಅವನು ಹೇಳಿದಾಗೆ ಕೇಳಿದ್ರೆ ಎಲ್ಲ ರೀತಿಯಲ್ಲಿ ನಾವು ಸುಖವಾಗಿರ್ಬಹುದು, ಒಬ್ರಿಗೊಬ್ರು ಪರಸ್ಪರ ನೀವು ಹೇಳಿದಾಗೆ ಹೊಂದಿಕೊಂಡು ಹೋಗ್ಬಹುದು ಅಂತ. ಅಂದ್ರೆ ಅವನ ಒಂದು ಟೈಮಲ್ಲಿ ಎಲ್ಲವೂ ಇಡೀ ಸಾಮ್ರಾಜ್ಯವನ್ನೇ ಅವನೇ ಆಳ್ತಿದ್ದ ಪೃಥು ಮಹಾರಾಜ. ಅಲ್ಲಿ ಬೇರೆ ಯಾರು ಇರ್ಲಿಲ್ಲ, ಪ್ರಜೆಗಳೆಲ್ಲ ಅವನ ಪ್ರಜೆಗಳೇ ಆಗಿರ್ತಾರೆ. ಒಬ್ಬನೇ ರಾಜನಾಗಿರ್ತಾನೆ ಅವನು. ಹೌದು. ಮತ್ತೆಲ್ಲ ಅವನ ಕೆಳಗಿನ ರಾಜರಾಗಿರ್ತಾರೆ. ಅವರು ಯುಧಿಷ್ಠಿರ, ಪರೀಕ್ಷಿತ ಅವರೆಲ್ಲ ಆಳುವಾಗ ಎಲ್ಲ ಸಾಮ್ರಾಜ್ಯದ್ದು ಅವರೇ ಅಧಿಪತಿಯಾಗಿರ್ತಾರೆ, ಮತ್ತೆಲ್ಲ ಅವರ ಕೆಳಗಿನ ಸಾಮಂತರಾಗಿರ್ತಾರೆ. ಅದರಿಂದ ಎಲ್ಲ ಅವನ ಪ್ರಜೆಗಳೇ ಆಗಿರ್ತಾರೆ. ಈಗ ಜನಕ ಮಹಾರಾಜ ನೋಡಿ, ರಾಜ ಆದ್ರೂ ಕೂಡ ತನ್ನ ಪ್ರಜೆಗಳನ್ನು ಹೇಗೆ ಎಲ್ಲ ಉನ್ನತಿಗೆ ಹೋಗುವ ಹಾಗೆ ಅವನಲ್ಲಿ ಇದು ಮಾಡ್ತಾ ಇದ್ದ, ಅವರಿಗೆ ಜ್ಞಾನ ಕೊಡ್ತಾ ಇದ್ದ. ಅದೇ ತರ ಇಲ್ಲಿ ಕೂಡ ಪೃಥು ಮಹಾರಾಜ ಅದನ್ನೇ ಮಾಡಿದ್ದಾನೆ. ಎಲ್ಲ ಪ್ರಜೆಗಳನ್ನು ಅವರ ಉನ್ನತಿಗಾಗಿ ಅವನು ಕಾರ್ಯ ಮಾಡ್ತಾ ಇದ್ದ ಅಂತ ಹೇಳಿ.
ಹಾಗೆ ಭಗವಂತ ಹೊರಗಿನಿಂದಲೂ ಒಳಗಿನಿಂದಲೂ ಎಲ್ಲಾ ತರದಲ್ಲಿ ಎಲ್ಲಾ ಜನರಿಗೆ ಅವನೇನ್ ಮಾಡ್ತಿದ್ದ ಅಲ್ಲಿ ಬುದ್ಧಿ ಕೊಡ್ತಾ ಇದ್ದ ಭಗವಂತನ ಭಕ್ತಿ ಮಾಡ್ಲಿಕ್ಕೆ. ಒಂದು ಹೊರಗಿನಿಂದ ಆದ್ರೆ ಗುರು ಇದ್ದಾರೆ, ಶಾಸ್ತ್ರ ಇದೆ, ನಮ್ಗೆ ಸಾಧುಗಳಿದ್ದಾರೆ. ಆಮೇಲೆ ಭಗವಂತ ಒಳಗಿನಿಂದ ಚೈತ್ಯ ಗುರುವಾಗಿ ಉಪದೃಷ್ಟ ಹನುಮಂತ ಅಂತಾರೆ, ನಮ್ಗೆ ಮೇಲ್ವಿಚಾರಣೆ ಮಾಡ್ತಾನೆ, ಅನುಮತಿ ಕೂಡ ಕೊಡ್ತಾ ಇರ್ತಾನೆ. ಹರೇ ಕೃಷ್ಣ ಮಾತಾಜಿ. ಎಸ್, ಅನಂತ ಕುಲಕರ್ಣಿ ಪ್ರಭುಜಿ, ಜಯಂತಿ ಮಾತಾಜಿ, ಮುರಳೀಧರ್ ಪ್ರಭುಜಿ ಹೇಳ್ಬಹುದು. ಇಲ್ಲಿ ಏನ್ ಹೇಳ್ತಾ ಇದಾರೆ, ಸ್ವಧರ್ಮವನ್ನು ಭಗವಂತನ ತೃಪ್ತಿಗಾಗಿ ಆಚರಿಸಿದಾಗ ಅದು ಭಕ್ತಿ ಆಗ್ತದಂತೆ. ಆಮೇಲೆ ಯತ್ನಿಗಳ ನಿಜವಾದ ಭೋಕ್ತಾರ ಮತ್ತು ಅಧಿಪತಿ ಶ್ರೀಹರಿಯೇ ಆಗಿದ್ದಾರೆ. ಆ ದೃಢ ನಿಶ್ಚಯದಿಂದ ಭಗವಂತನ ಸೇವೆ ಮಾಡುವವರ ಮೇಲೆ ಭಗವಂತನ ಅನುಗ್ರಹ ಸದಾ ಇದ್ದೇ ಇರುತ್ತದೆ. ಆದರ್ಶ ರಾಜನು ತನ್ನ ಪ್ರಜೆಗಳಿಗೆ ಭಗವಂತನ ಭಕ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸುತ್ತಾನೆ ಅಂತ ಹೇಳ್ತಾರೆ. ತಮ್ಮ ಕರ್ತವ್ಯಗಳನ್ನು ಸ್ವಾರ್ಥಕ್ಕಾಗಿ ಅಲ್ಲ, ಕೃಷ್ಣನ ಸಂತೋಷಕ್ಕಾಗಿ ಮಾಡಿದಾಗ ನಮ್ಮ ಜೀವನ ಯಶಸ್ವಿಯಾಗುತ್ತದೆ ಮತ್ತು ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗುತ್ತೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೌದು ನೋಡಿ, ಇನ್ನು ಜಯಂತಿ ಮಾತಾಜಿ ನಿಮ್ಗೆ ಏನಾದ್ರು ಪಾಯಿಂಟ್ ಇದೆ ಹೇಳಲಿಕ್ಕೆ? ಮುರಳೀಧರ್ ಪ್ರಭುಜಿ. ಅನಂತ ಕುಲಕರ್ಣಿ ಪ್ರಭುಜಿ ಹೇಳಿದ್ ಕರೆಕ್ಟ್ ಇದೆ. ಅಂದ್ರೆ ವರ್ಣಾಶ್ರಮ ಧರ್ಮ ಅದಕ್ಕೆ ಮಾಡಿದ್ದಾರೆ. ನಮ್ಗೆ ಒಂದೊಂದು ವೃತ್ತಿ ಅಂತ ಕೊಟ್ಟಿದ್ದಾರೆ. ಆ ವೃತ್ತಿಯನ್ನು ನಾವು ಮಾಡ್ತಾ ಹೋಗ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು. 4 ಸಮಾಜದ ಎಲ್ಲ ಒಂದು ಸಂಸ್ಥೆ ಇರ್ಬೋದು, ಯಾವ್ದ್ಯಾವ್ದು ಇದ್ರಲ್ಲಿ ಕೂಡ 4 ಇದು ವರ್ಗ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು 4 ಇದೆ. ಅವ್ರು ಒಬ್ರಿಗೊಬ್ರು ಪರಸ್ಪರ ಸಹಾಯ ಮಾಡಿದಾಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಿದಾಗ, ಅವರವರ ವೃತ್ತಿಯನ್ನು ಮಾಡಿದಾಗ ಇದು ಏನಾಗ್ತದೆ, ಸಮಾಜವು ಸರಿಯಾಗಿ ನಡೀತದೆ, ಮತ್ತೆ ಭಗವಂತ ಕೂಡ ಸಂತೋಷ ಆಗ್ತಾನೆ ಅಂತ ಹೇಳ್ತಾರೆ. ಅದೇ ಪೃಥು ಮಹಾರಾಜ ಬರುವ ಮೊದ್ಲು ಹೇಗಿತ್ತು, ಈಗ ಹೇಗೆ ಆಯ್ತು ಅಂತ ಹೇಳಿ ಇಲ್ಲಿ ನಾವು ಕಂಡುಕೊಳ್ಬಹುದು. ಹೇಗೆ ಒಂದು ಶ್ಲೋಕ ಕೂಡ ಇದೆ, ಅಥ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಮುಂದೆ ಅಂತದ ಉಂಟು. ಸ್ವನಿಷ್ಠಿತಸ್ಯ ಧರ್ಮಸ್ಯ ಪ್ರಾಯ ಅದು ಸಂತುಷ್ಟಿ ಹರಿತೋಷಣಂ, ಅಲ್ಲಿ ಏನೋ ತಪ್ಪಿದೆ ಕಾಣ್ಬೇಕು. ಅಂದ್ರೆ ಭಗವಂತನ ಸಂತುಷ್ಟಿಗೋಸ್ಕರ ಈ 4 ವರ್ಗದವರು ಕೂಡ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಒಂದು ಸಂಸ್ಥೆ ಇದ್ರೆ ಅಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ, ಒಬ್ಬ ಮೇಲ್ವಿಚಾರಕ ಇರ್ತಾನೆ, ಅದ್ರ ಕೆಳಗೆ ಇನ್ನೊಬ್ಬ ಕೆಲಸವನ್ನು ಮಾಡ್ಕೊಳ್ಳುವ ಹೇಳುವವ ಎಲ್ಲ ಇರ್ತಾನೆ, ಮತ್ತೆ ಗ್ರೂಪ್ ಡಿ ಇರ್ತಾರೆ. ಈ ತರ 4 ವ್ಯವಸ್ಥೆ ಕೂಡ ಇರ್ತಾರೆ ಅಲ್ವಾ? ಆತರ ಇಲ್ಲಿ ಭಗವಂತ ಹೇಳಿದಾಗೆ ಈ 4 ವರ್ಗದವ್ರು ನಡ್ಕೊಂಡ್ರೆ, ಪ್ರಭುಜಿ ಹೇಳಿದಾಗೆ ಅವರವರ ಕರ್ತವ್ಯವನ್ನು ಅವರವ್ರು ಮಾಡಿದಾಗೆ ಸಮಾಜ ಸರಿಯಾಗಿ ನಡೀತದೆ, ಮತ್ತೆ ಭಗವಂತ ಕೂಡ ಅವರಿಗೆ ಸಂತೋಷ ಆಗ್ತಾನೆ ಆ ಕಾರ್ಯದಿಂದ. ಹರೇ ಕೃಷ್ಣ. ಮುರಳೀಧರ್ ಪ್ರಭುಜಿ, ಜಯಂತಿ ಮಾತಾಜಿ, ಇನ್ಯಾರಿದ್ದಾರೆ? ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ನಾವು ನಿನ್ನೆ ಇಲ್ಲಿ ನಮ್ಮ ಇಸ್ಕಾನ್ ಕುಳಾಯಿ ವತಿಯಿಂದ ಇದು ರಥಯಾತ್ರೆ, ಜಗನ್ನಾಥ ರಥಯಾತ್ರೆ ಅಂತೇಳಿ ಆಯೋಜಿಸಿದ್ರು. ಅದಕ್ಕೆ ಕಾರಣದಿಂದ ಹೋದ ವರ್ಷ ನಾನು ಊರಲ್ಲಿ ಇರಲಿಲ್ಲ. ಈ ವರ್ಷ ನಾನು ಇದ್ದು ನೋಡ್ತಾ ಇದ್ದೀನಿ. ಆದ್ರೆ ಅಲ್ಲಿ ಭಗವಂತನ ಕೃಪೆ ಅನ್ನೋದು ಆಕ್ಚುಲ್ ಆಗಿ ಇದು ಸುಮಾರಾಗಿ ಮಾತಾಜಿಗಳು ಒಂದು 5 ಕಿಲೋಮೀಟರ್ ಇರ್ಬೋದೇನೋ ಇದು. ಅದಕ್ಕೆ ನಾನು ಶುರುವಿಂದ ಆಮೇಲೆ ನನಗೆ ಮಧ್ಯದಲ್ಲಿ ಈ ರಥ ಇಷ್ಟೊಂದು ಭಾರ ಇದೆ, ಮತ್ತೆ ಇಷ್ಟೆಲ್ಲ ಇದೆ, ಮತ್ತೆ ಇದು ಈ ಡೌನ್ ಅಲ್ಲಿ ಈಸಿಯಾಗಿ ಹೋಗ್ತಾ ಇದೆ, ಅಪ್ಪಲ್ಲಿ ಹೆಂಗಾಗ್ತದೆ ಅಂತ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಅದು ಎಷ್ಟು ಸಲೀಸಾಗಿ ಯಾರು ಇಟ್ಕೊಂಡಿದ್ದಾರೆ, ಯಾರು ಎಳಿತಾ ಇದಾರೆ ಅನ್ನೋದೇ ಯಾರು ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿಯಾಗಿ ಓಡಿ ಬರ್ತಾ ಇತ್ತಲ್ಲ ಪ್ರಭುಜಿ, ಓಡಿ ಬರ್ತಾ ಇತ್ತು. ಓಡಿ ಓಡಿ ಬಾ ಅಂತ ಹೇಳಿ ಯಾರು ಎಳಿಲಿಲ್ಲ. ಪ್ರಭುಜಿ ಹೇಳಿದಾಗ ಎಳಿಲೇ ಇಲ್ಲ, ಹಿಡ್ಕೊಂಡಿದ್ದೇವೆ ಅಷ್ಟೇ ನಾವು ಹಗ್ಗ. ಆಮೇಲೆ ಅದು ಅವರು ಎಲ್ಲ ಕರ್ಕೊಂಡ್ಬಂದು ಕೊನೆಗೆ ರಾಧಾಕೃಷ್ಣ ಮಂದಿರಕ್ಕೆ ಒಳಗಡೆ ಜಗನ್ನಾಥ ಪ್ರವೇಶ ಆದ್ರೂ ಅಲ್ಲಿ ಮಳೆ ಶುರು ಆಯ್ತು, ಜೋರಾಗಿ ಮಳೆ ಶುರು ಆಯ್ತು. ಅಂದ್ರೆ ಯಾವ ರೀತಿ ಅದ್ರದ್ದು ಭಗವಂತನ ಇದು ಅಂದ್ರೆ ಇದೆಲ್ಲ ಆಗ್ತಾ ಇದೆ. ಆಮೇಲೆ ಇದರಿಂದ ಅಂದ್ರೆ ನಮ್ಮ ಈ ನಾವೇನೇನು ಸಾಧನೆಗಳನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಿರೋ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತಾಂಗ ಇದೆಲ್ಲ ಸೇರಿ ಇದನ್ನ ನಾವು ಅರ್ಪಣೆ ಮಾಡಿದಾಗ ಒಳಗಡೆಯಿಂದ ಎರಡು ಬದ್ಧಾತ್ಮನಿಗೆ 2 ಕಡೆ ಇದ್ದಾರೆ ಭಗವಂತ, ಅಂತರಂಗ ಬಹಿರಂಗ ಅಂತ ಹೇಳಿ. ಅಂತರಂಗದಿಂದ ಶಕ್ತಿಯನ್ನು ಕೊಟ್ಟು ಅವರು ಎಲ್ಲರನ್ನೂ ಆ ಉದ್ಧಾರೇದ ಆತ್ಮನಾತ್ಮಾನಂ ಅಂತೇಳಿ ಆ ರೀತಿ ಆತ್ಮ ಬುದ್ಧಿ ಸ್ವಭಾವಜಂ ಅಂತೇಳಿ ನಮ್ಮ ಬುದ್ಧಿನಲ್ಲೇ ಅವ್ರಿಗೆ ನಮ್ಮ ಇದ್ರಲ್ಲೇನೆ ಅವರು ಅಂತ ಒಂದು ದಿವ್ಯ ಕೃಪೆಯನ್ನ ಕೊಡ್ತಾರೆ. ಮತ್ತೆ ಇದರಿಂದ ಎಲ್ಲ ಕಂಪ್ಲೀಟ್ ಆಗಿ ಸೌಭಾಗ್ಯಗಳು ಸಿಗುತ್ತೆ ಅಂತೇಳಿ ಒಂದು ಅಭಿಪ್ರಾಯ. ಆಕ್ಚುಲಿ ರಥವನ್ನ ಎಳಿತಾ ಈ ಕಡೆ ರಥ ಎಳಿತಾರೆ, ನಾನೇನೋ ಒಂದು ಟ್ರಾನ್ಸ್ಫರ್ ಆರ್ಡರ್ ಟ್ರೈ ಮಾಡ್ತಾ ಇದ್ದೆ. ಈ ಕಡೆ ರಥ ಎಳಿತಿದ್ರೆ ಆ ಕಡೆ ಒಂದು ಆರ್ಡರ್ ಬಂತು. ಅಂದ್ರೆ ಇದು ಫಲ, ಭಗವಂತನ ಫಲ ಕೊಡ್ತಾರೆ. ಅವರು ಪ್ರಾಪಂಚಿಕವಾಗೂ ನೋಡ್ತಾರೆ. ಏ ಪರ ಗತಿ ನೀನೆ ಇಂದಿರಾರಮಣ ಅಂತ ಇದೆ.
ದಯಮಾಡೋ ರಂಗ ದಯಮಾಡೋ ಅಂತ ಒಂದು ರಾತ್ರ ಕೃತಿ. ಇಹಕ್ಕೂ ಪರಕ್ಕೂ ಗತಿ ನೀನೆ ಅಂತೇಳಿ ಇಲ್ಲಿ ನಾವು ಏನೇನ್ ಯೋಚನೆ ಮಾಡಿದೀವಿ ಅದು ಆಗೋಗಿರುತ್ತೆ. ಮತ್ತೆ ನಮಗೆ ಮುಂದಿನ ಇದು ಆತ್ಮೋನ್ನತಿ, ಆತ್ಮೋದ್ಧಾರ, ಜನ್ಮೋದ್ಧಾರ ಅಂತ ಇದೆ, ಹೈಯರ್ ಲೆವೆಲ್, ಇವೆಲ್ಲ ಮಾಡ್ಕೊಡ್ತಾರೆ. ಹಾಗಾಗಿ ನಾವು ಭಗವಂತನ ಭಕ್ತರಾಗೋದು ಅತ್ಯುತ್ತಮ, ಭಕ್ತರ ಸಂಘದಲ್ಲಿರೋದು ಅತ್ಯುತ್ತಮ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ನೀವ್ ಹೇಳಿದಾಗೆ ಡಿಟಿ ಸೀಳ್ಸ್ಕೊಂಡು ಎಲ್ಲ ಒಳಗೆ ಹೋದ ಕೂಡ್ಲೆ ಎಂತ ಮಳೆ ಮಾತಾಜಿ, ಅಂದ್ರೆ ಸಂಕೀರ್ತನೆಯಿಂದ ಮಳೆ ಬರ್ತದೆ ಅಂತ ಹೇಳಿ ನಾವು ಓದಿದ್ದೇವಲ್ವಾ 3ನೇ ಅಧ್ಯಾಯದಲ್ಲಿ. ಹೌದು ಹಾಗೆ ಹೌದೌದು, 3ನೇ ಅಧ್ಯಾಯದಲ್ಲಿ. ಅಷ್ಟು ಇಲ್ಲಿ ಕೂಡ ಮಾಡಿದ್ದಾರೆ. ಮತ್ತೆ ಲೇಡಿ ಹಿಲ್ಲಿಂದ ಅಲ್ಲಿ ಕದ್ರಿ ಆ ಕಡೆ ಅಲ್ಲಿ ಹೌದೌದು. ಹೋಗಿ ಟೌನ್ ಹಾಲ್ ಅಲ್ಲಿಂದ ಕುಡುಪು ತನಕ ಅಲ್ಲಿ ಮೆರವಣಿಗೆಯಿಂದ ಸಂಕೀರ್ತನೆ ಆಗಿದೆ. ಇಡೀ ಮಂಗಳೂರಲ್ಲಿ ಸಂಕೀರ್ತನೆ ಆಗಿದೆ. ಹಾಗೆ ನಮ್ಗೆ ಒಳ್ಳೆ ಮಳೆ ಬಂದಿದೆ, ಇವತ್ತು ಬರ್ತಾ ಇದೆ. ತುಂಬಾ ಬರ್ತಾ ಇದೆ, ಚೆನ್ನಾಗಿ ಮಳೆ ಬರ್ಲಿ. ಬಂತು. ಹಾ, ಭಗವಂತ ಒಳಗೆ ಹೊಕ್ಕಿದ್ದೆ ಮಳೆ ಬಂತು. ಎಲ್ರು ಓಡಿ ಓಡಿ ಎಲ್ಲಾ ಓಡಿ ಕಡೆ ಓಡಿ ಇಲ್ಲ. ಅದೇ ಅದು ನೋಡಿ, ಓಡಿ ಓಡಿ ಬಾ ಅಂತ ಹೇಳಿ ಎಂತ ಕುಣಿತ. ನಂಗೆ ಅದು ಕುಣಿಯುವುದು ತುಂಬಾ ಖುಷಿ ಆಯ್ತು ಮಾತಾಜಿ. ಭಗವಂತ ಯಪ್ಪ ಭಾರಿ ಚಂದ ಆಯ್ತು ಮಾತ್ರ. ನಿನ್ನೆ ಮೆರವಣಿಗೆಗೆ ಏನ್ ತೊಂದರೆ ಆಗ್ಲಿಲ್ಲ. ಇದು ಈ ರಥಯಾತ್ರೆಗೆ ಅಲ್ಲವಾ? ಇದ್ರಲ್ಲಿ ನಾವು ಎನಿಸಿಕೊಳ್ಬಹುದು ನೋಡಿ, ಬಹಿರಂಗದಲ್ಲಿ ಹೇಗೆ ಭಗವಂತ ನಮ್ಗೆ ಸಹಾಯ ಮಾಡ್ತಾನೆ, ಅಂತರಂಗದಲ್ಲಿ ನಮ್ಗೆ ಹೇಗೆ ಸಹಾಯ ಮಾಡ್ತಾನೆ. ಎಷ್ಟು ಕೂಡದಿದ್ರು ಕೂಡ ಬಂದು ಅಲ್ಲಿ ರಥವನ್ನು ಎಳ್ದಿದ್ದಾರೆ ಪಾಪ ಪ್ರೇಮರಾಘವ್ ಮಾತಾಜಿ ಹಿಡ್ದುಕೊಂಡು. ನನ್ಗೆ ಹೆದ್ರಿಕೆ ಆಯ್ತು. ನನ್ನ ದೂಡಿಯೇ ಬಿಟ್ಟು ನನ್ನ ಚಪ್ಪಲೆಲ್ಲ ಎಲ್ಲೆಲ್ಲಿ ನಾನು ಹಿಂದೆ ಬಂದೆ ಹೆದ್ರಿ. ಮತ್ತೆ ಅವರು ಸಹ ಪಾಪ ಬಂದಿದ್ದಾರೆ ಹೆದ್ರಿ ದೂಡಿ. ಮಾತಾಜಿ ಒಂದು ಕಾಲು ಉಂಗ್ರ ಸಿಕ್ಕಿತ್ತು, ಅದು ಯಾರ್ದು ಏನಂತ ಗೊತ್ತಿಲ್ಲ. ನಾನು ಮಾಲತಿ ಮಾತಾಜಿ ಹತ್ರ ಕೊಟ್ಟೆ, ನೋಡಿ ಯಾರಿದ್ದೊಂದು ಇದ್ರೆ ಕೊಡಿ ಅಂತೇಳಿ. ಕೊಟ್ರು ಅದನ್ನು. ಕೊಟ್ರಾ? ಬಂದ್ರ? ರಥದ್ದು ದೇವರೆಲ್ಲ ಇಳಿದು ಹೋದ ಮೇಲೆ ಅನೌನ್ಸ್ ಮಾಡಿದ್ರು, ಅದು ಯಾರ್ದು ಅಂತೆ ಕೊಟ್ರು. ಹಾ, ಅಯ್ಯೋ ಕೃಷ್ಣ. ಹಾಗೆ ಚಂದ ಆಗಿತ್ತು ನಿನ್ನೆ, ಭಾರಿ ಖುಷಿ ಆಯ್ತು ಎಲ್ಲರಿಗೂ. ಇನ್ ಯಾರಾದ್ರೂ ಅನುಭವ ಹೇಳುವವರು ಇದ್ದೀರಾ? ಯಾರಿದ್ದಾರೆ? ಎಲ್ಲರ ಅವ್ರ ಊರಲ್ಲಿ ಎಲ್ಲ ರಥಯಾತ್ರೆ ಆಗಿದೆ ಅಲ್ಲ? ಹೌದು, ನಮ್ದು ನಿಮ್ಮ ಊರಿನಲ್ಲಿ ಆದ ರಥಯಾತ್ರೆ ಬಗ್ಗೆ ಅನುಭವ ಹೇಳಿ. ನಮ್ದು ತುಂಬಾ ಚೆನ್ನಾಗಿ ಆಯ್ತು ಮಾತಾಜಿ. ನಮ್ಮ ಇದ್ರಲ್ಲಿ ಭಗವಂತ ರಥದ ಮೇಲೆ ಬಂದ ತಕ್ಷಣ ಒಂದ್ 2 ಸಾರಿ ಎಷ್ಟು ಮೋಡ ಬಿಸಿಲು ಇದ್ದಿದ್ದು ಅಷ್ಟು ಮೋಡ ಬಂದ್ಬಿಡ್ತು. ಒಂದ್ ಸ್ವಲ್ಪ ಮಳೆ ಬಂದ್ಬಿಟ್ಟ ತಕ್ಷಣ ಹಂಗೆ ಮತ್ತೆ ಕ್ಲಿಯರ್ ಆಗೋಗ್ಬಿಡ್ತು. ಎಷ್ಟು ನಮ್ಮ ನೆಲಮಂಗಲ ಪೂರ್ತಿ ಒಂದ್ 8 ಕಿಲೋಮೀಟರ್ ತುಂಬಾ ಚೆನ್ನಾಗಾಯ್ತು ಮಾತಾಜಿ ರಥೋತ್ಸವ ನಮ್ಮಲ್ಲೇ. ಇನ್ನು ಅದರಿಂದ ಈಚೆಗೆ ಬರಕ್ಕೆ ಆಗ್ತಾ ಇಲ್ಲ ನಂಗೆ ಇನ್ನು. ಅಷ್ಟು ಅಲ್ಲೇ ರಾತ್ರಿ ಇದ್ದೀರಾ? 10 ಆಯ್ತು. ರಾತ್ರಿ 10 ಆಯ್ತು ಮಾತಾಜಿ. ಅದು ಕೆಳಗೆ ಇಳಿಸೋಟಕ್ಕೆ ಭಗವಂತನಿಗೆ. ತುಂಬಾ ಚೆನ್ನಾಗಾಯ್ತು ನಮ್ಮಲ್ಲಿ ಈ ಸಾರಿ ರಥಯಾತ್ರೆ. ಎಲ್ಲಾ ಕಡೆಯಲ್ಲಿ ಸಹ ಚೆನ್ನಾಗಿ ಆಗಿದೆ ಕಾಣ್ಬೇಕು. ರತ್ನ ಮಾತಾಜಿ, ನೀವು ಹೋಗಿದ್ದೀರಾ? ಇಲ್ಲ ಮಾತಾಜಿ, ಕಾಲ್ ನೋವಿತ್ತು ಮಾತಾಜಿ ತುಂಬಾ. ಓಕೆ. ಉಷಾ ಭಟ್ ಮಾತಾಜಿ, ನಿಮ್ಮ ಊರಲ್ಲಿ ಇತ್ತಾ? ಮ್ಯೂಟ್ ಆದ್ರು. ಮೊನ್ನೆ ಪ್ರಭುಜಿ, ಅನಂತ ಕುಲಕರ್ಣಿ ಪ್ರಭುಜಿ ಎಲ್ಲಿ ಹೋದ್ರಿ? ನಿನ್ನೆ ರಥಯಾತ್ರೆ ಮಾಡಿದಿರಾ? ಪ್ರಭುಜಿ ಮಾತಾಜಿ ಇವತ್ತು ನಮ್ಮಲ್ಲಿ ಸಾಯಂಕಾಲ ಇತ್ತು, 6 ಗಂಟೆಯಿಂದ 9:30. ನಿಮ್ಮ ಸಾಯಂಕಾಲ. ಅದು ನಮ್ಮ ಮನೆಯವ್ರು ಬರೋದ್ ಲೇಟ್ ಆಗೋಯ್ತು ಆಫೀಸಿಂದ, ಹಾಗಾಗಿ ಹೋಗ್ಲಿಲ್ಲ. ಇಲ್ಲಿಂದ 1.5 hours ಡ್ರೈವ್, ಹಾಗಾಗಿ ನಾನು ಹೋಗ್ಲಿಲ್ಲ ಮಾತಾಜಿ. ಇನ್ನೊಂದ್ ಕಡೆ 19th ಇದೆ ಸಂಡೇ, ಆದ್ರೆ ಹೋಗೋಣ ಅಂತ. ಈಗ ಅವರಿಗೆ 10-11 ಗಂಟೆ ರಾತ್ರಿ ಇರ್ಬೋದು. ಮಲ್ಗುಟ್ಟೆ. ಮಲ್ಕೊಳ್ಳಿ. ನಿನ್ನೆ ತುಂಬಾ ಚೆನ್ನಾಗಾಯ್ತು ಮಾತಾಜಿ, ಬಹಳ ಚಂದ. ನನಗಂತೂ ಎಷ್ಟು ನಗು ಬಂತಂದ್ರೆ, ಈ ಮನುಷ್ಯರು ಅಷ್ಟು ಚಂದದ ಕೃಷ್ಣನನ್ನು ಇದೇನು ರೂಪ ಮಾಡಿ ಕುಣಿತಾವಪ್ಪ ಇವು ಅಂತ, ಇವನು ಹೇಗೆ ಇದಕ್ಕೆ ಹೊಂದ್ಕೊಂಡಿದ್ದಾನೆ ಅಂತ ನಗು ಬಂತಪ್ಪ ಅಂತ ತುಂಬಾ ಸಂತೋಷ ಆಯ್ತು. ನಗುಗಿನ್ನ ಆಶ್ಚರ್ಯ ಆಗುತ್ತೆ ಮಾತಾಜಿ. ಅದು ಒಂಥರ ಇದ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ತುಂಬಾ ಆಶ್ಚರ್ಯ. ಇಲ್ಲ ಮಾತಾಜಿ, ತುಂಬಾ ಚೆನ್ನಾಗಾಯ್ತು. ಓಕೆ, ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಎಲ್ಲಿಗೂ ಹೋಗ್ಲಿಲ್ಲವಾ? ಇಲ್ಲವಾ ಅವರು? ನಿನ್ನೆ ಇದು ಸಹ ಆಯ್ತು ಮಾತಾಜಿ. ಮತ್ತೆ ಇನ್ನೊಂದ್ಸರಿ ಹೋಮ ಮಾಡ್ತಿದ್ವಿ ಗುರು ಶೇಷಾದ್ರಿಪುರಂ ಮಹಾರಾಜ್. ಅಲ್ಲೇ ಇರ್ಲಿಲ್ಲವಾ ಮಾತಾಜಿ? ನಾಳೆ ಮಾತಾಜಿ, ನಾಳೆ. ಓಕೆ, ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ ಬಂದಿದ್ದೀರಾ? ಕಾಣ್ಲಿಲ್ಲಲ್ಲ ನನ್ಗೆ. ಇಲ್ಲ ಮಾತಾಜಿ, ಇಲ್ಲವಾ? ಬರ್ಲಿಕ್ಕೆ ಆಗ್ಲಿಲ್ಲ ಮಾತಾಜಿ.
ಇಲ್ಲಿ 27 ಉಡುಪಿಯಲ್ಲಿ ಮಾತಾಜಿ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೇನೆ. ಓ ಮತ್ತೆ ಹರೇ ಕೃಷ್ಣ 27 ಮಾತಾಜಿ. ಉಡುಪಿ. ಅಂದ್ರೆ ಉಡುಪಿ ಸ್ವಲ್ಪ ಹತ್ರ, ಅಂದ್ರೆ ಅಲ್ಲಿ ಮಂಗಳೂರಿಗೆ ಬಂದ್ರೆ ಸಂಜೆ ಸ್ಟಾರ್ಟ್ ಆಗೋಗ್ಲೇ 4-4:15 ಆಗ್ತದಲ್ಲ ಮಾತಾಜಿ, ಮತ್ತೆ ಬರ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ನೆನ್ನೆನೂ ಹೋಮ ಆಯ್ತು ಮಾತಾಜಿ. ನಮ್ಮಿದ್ರಲ್ಲಿ ಹೋಮ ಮಾಡ್ತಿದ್ವಿ, ನೆನ್ನೆನು ಧನ್ವಂತರಿ ಹೋಮ ಮಾಡ್ಸಿದ್ವಿ ಗುರು ಮಹಾರಾಜ್ಗೋಸ್ಕರ. ಹೋಮ ಆದ್ಮೇಲೆ ಮತ್ತೆ ಆಮೇಲೆ 5 ಗಂಟೆಗೆ ಇದು ರಥೋತ್ಸವ ಸ್ಟಾರ್ಟ್ ಆಯ್ತು. 10:30ಗೆ ಕ್ಲೋಸ್ ಆಯ್ತು. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಏನಿಲ್ಲದಿದ್ರೆ ನಾವು ಮುಗಿಸೋಣ. ಗುರು ಮಹಾರಾಜರಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ, ಅವರ ಆರೋಗ್ಯ ಸರಿಯಾಗ್ಲಿ, ಹಾಗೂ ಎಲ್ಲರಿಗೂ ಕೂಡ ಈ ದಿನ ಮಂಗಳಮಯವಾಗ್ಲಿ, ಎಲ್ಲರೂ ಕೂಡ ಭಕ್ತಿಯಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ ನಾವು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬೆಂಗಳೂರಲ್ಲೇ ಅಪೋಲೋ ಹಾಸ್ಪಿಟಲ್ ಧನ್ಯವಾದಗಳು ಇದ್ದಾರೆ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪೋಲೋ ಹಾಸ್ಪಿಟಲ್ ಇದ್ದಾರಂತೆ. ಏನು ತುಂಬಾ ಕಟ್ಟಿಟ್ಟು ಇದಂತೆ ಮಾತಾಜಿ, ಯಾರನ್ನು ಒಳಗಡೆ ಒಂದು ಇವ್ರನ್ನ ಕೂಡ ಬಿಡ್ತಾ ಇರ್ಲಂತೆ, ಯಾರನ್ನು ಬಿಡ್ತಾ ಇಲ್ಲಂತೆ. ಅಷ್ಟು ಕಟ್ಟಿಟ್ಟಾಗಿ ಇದ್ ಮಾಡಿದಾರಂತ ಅಲ್ಲಿ ಹಾಸ್ಪಿಟ್ಲ್ ಹತ್ರ. ತುಂಬಾ ಒಳ್ಳೇದೇ ಚಿಕ್ಕದಾಗಿ, ಆಯ್ತು ಮಾತಾಜಿ, ಯಾಕಂದ್ರೆ ಇನ್ಫೆಕ್ಷನ್ ಬೇಗ ಆಗ್ತದೆ. ಅದು ಹೌದು ಒಳ್ಳೇದೇ ತುಂಬಾ ಆಯ್ತು. ಚಿಕ್ಕದಾಗಿ. ಅದು ವೆಂಟಿಲೇಟರ್ ಅಲ್ಲಿ ಇದ್ ಮಾಡ್ತಾರಲ್ಲ, ಸ್ವಲ್ಪ ಒಂದು 10 ನಿಮಿಷ ತೆಗಿತಾರಂತೆ, ಮತ್ತೆ ಅದನ್ನ ಮತ್ತೆ ಹಾಗೆ ಅಡ್ಜಸ್ಟ್ ಮಾಡ್ತಾರಂತೆ ಮಾತಾಜಿ. ಅದು ತುಂಬಾ ನೆನ್ನೆ ಎಲ್ಲಾ ಅದು ಹೇಳ್ತಾ ಇದ್ರು ನಮ್ ಪ್ರಭುಗಳು. ಯಾರನ್ನು ಬಿಡ್ತಾ ಇಲ್ಲಂತೆ. ಅದು ಈಗ ರಥಯಾತ್ರೆದು ಶೇಷಾದ್ರಿಪುರಂದು ಅಲ್ಲಿ ಅಲ್ಲಿ ಇದ್ ಮಾಡಿ ತೋರ್ಸ್ಬೇಕು ಅವ್ರಿಗೆ ಅಂತ ಇದ್ ಮಾಡ್ತಿದಾರಂತೆ. ಅದ ವಿಡಿಯೋ ತರ ಅದು ಮಾಡಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ. ಮತ್ತೆ ಅಲ್ಲಿ ಹತ್ರ ಅಲ್ವಾ ಮಾತಾಜಿ ಹಾಸ್ಪಿಟ್ಲ್, ಅದು ಶೇಷಾದ್ರಿಪುರಂ. ಆಸ್ಪತ್ರೆ ಅಲ್ಲ? ಏನೋ ಭಗವಂತ ಅವರು ಹೌದು ಹತ್ರ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು.